ದೇವಸ್ಥಾನ ಎಂಬುದು ಒಂದು ಆಲಯ. ದೇವಸ್ಥಾನ, ದೈವಸ್ಥಾನ ಹಾಗೂ ಭಜನಾ ಮಂದಿರಗಳನ್ನು ನಾವು ಕಟ್ಟಿದರೆ ಸಾಲದು. ಮನಸ್ಸುಗಳನ್ನು ಮತ್ತು ಭಾವನೆಗಳನ್ನು ಕಟ್ಟುವಂತಹ ಕೆಲಸಗಳು ಆಗಬೇಕು ಎಂದು ಮಾಡಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ತಿಳಿಸಿದರು. ಕರಿಂಜೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ವೀರಾಂಜನೇಯ ಕ್ಷೇತ್ರದಲ್ಲಿ ನಡೆಯುವ ಬ್ರಹ್ಮಕಲಶಾಭಿಷೇಕ, ಅಷ್ಟಪವಿತ್ರ ನಾಗಮಂಡಲ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಾನುವಾರ ನಡೆದ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಿದರು. ಸಮರ್ಪಕವಾದ ಸದ್ಬಳಕೆ ಮುಖ್ಯವಾದ ಆಶೀರ್ವಾದ ಇಂದೇನೆ ಸಮಾಜಕ್ಕೆ ಕೊಪ್ಪನಂಚಿನ ಕೆಲಸ ಕಾರ್ಯ ಈ ಕಾರ್ಯ ಆ ಕಾರ್ಯ ತತ್ಪರತೆ ನಮ್ಮ ವಿಶಾಲವಾದ ಹೃದಯ ವೈಶಾಲ್ಯತೆ ಒಂದಿನ ಸಭಾಭವನ ಕಟ್ಟಡ ಮನಸ್ಸನ್ನು ಕಟ್ಟುವ ಕೆಲಸ ಅವರು, ಭಾವನೆಯನ್ನು ಕಟ್ಟುವ ಕೆಲಸ ಅವರು, ಕರ್ಮದ ಆ ಲವಲೇಶನ್ನು ಶುದ್ಧೀಕರಣ ಮಂತ್ರಿನ ಆ ಸಂಸ್ಕಾರಗಳು ಆಯಾಯ ಭಾಗಗಳು ಬೋಧಿಸಿದವರು ಅಂಚಿನ ಒಂದು ಕಾರ್ಯಕ್ಷೇತ್ರ ಬಹುಶಃ ಕರಿಂಜದ ಈ ಪುಣ್ಯ ಮಂದಿರ ಆನಂದ ಸ್ವಾಮೀಜಿಗಳು ಆಗ ಪೂರ್ವಾಶ್ರಮದ ಪುಣ್ಯ ಕ್ಷೇತ್ರದ ಎರಡನೇ ಭೇಟಿಗೆ ದೀಕ್ಷೆ ಕೊಟ್ಟ ಖಂಡಿಗ ರಾಮದಾಸ ಅಸ್ರಣ್ಣ ಅವರು ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕೊಡುಗೆ ನೀಡುತ್ತಿರುವ ಕರಿಂಜೆ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರನ್ನು ಮರೂರು ಖಂಡಿಗ ಮನೆತನದ ಪರವಾಗಿ ಧರ್ಮ ಕಾರ್ಯ ಧುರೀಣ ಬಿರುದು ನೀಡಿ ಗೌರವಿಸಿದರು. ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಕೊಡುಗೆ ನೀಡಿರುವ ದಾನಿಗಳಾದ ಸುಧೀರ್ ಹೆಗ್ಡೆ ಬೈಲೂರು, ನಿತ್ಯಾನಂದ ಹೆಗ್ಡೆ, ಸುರೇಶ್ ಶೆಟ್ಟಿ ಗುರ್ಮೆ, ಡಾ ಸುರೇಂದ್ರ ಕುಮಾರ್ ಹೆಗ್ಡೆ ಮತ್ತು ಶಶಿಧರ ಶೆಟ್ಟಿ ಭರೋಡ ಅವರನ್ನು ದೇವಸ್ಥಾನದ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭ ಕೊಂಡೇವೂರು ಶ್ರೀ ನಿತ್ಯಾನಂದ ಆಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಶ್ಯಾಮಲಾ ಕುಂದರ್, ಜಿಲ್ಲಾ ಪಂಚಾಯತ್ ಸದಸ್ಯ ಕೆಪಿ ಸುಚರಿತಾ ಶೆಟ್ಟಿ, ಮಡಿವಾಳರ ಸಂಘದ ರಾಜ್ಯಾಧ್ಯಕ್ಷ ನಂಜಪ್ಪ, ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪಾಪಣ್ಣ, ದಾವಣಗೆರೆ ಮಹಾನಗರ ಪಾಲಿಕೆಯ ನಿವೃತ್ತ ಸಹಾಯಕ ನಿರ್ದೇಶಕ ನಾಗರಾಜ ಎಂ, ವಕೀಲರ ಸಂಘದ ಅಧ್ಯಕ್ಷ ಬಾಹುಬಲಿ ಪ್ರಸಾದ್, ಪುರೋಹಿತ್ ವಿಠಲ್ ಭಟ್ ನಂದಳಿಕೆ, ಉದ್ಯಮಿ ಕೆ ಶ್ರೀಪತಿ ಭಟ್, ಸ್ವಾಗತ ಸಮಿತಿಯ ಸಂಚಾಲಕ ಕೆ ಕೃಷ್ಣರಾಜ ಹೆಗ್ಡೆ, ಆರ್ಥಿಕ ಸಮಿತಿಯ ಸಂಚಾಲಕ ಸುದರ್ಶನ್ ಎಂ, ರೋಹನ್ ಅಧಿಕಾರಿ ಭೆಟ್ಟು, ಕೇಶವ ಕುಂದರ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ ವಿ4 ನ್ಯೂಸ್ 24/7 ಮೂಡುಬಿದ್ರೆ.